ನೋಕಿಯಾ ಸಂಸ್ಥೆಯವರು ಚಂದ್ರನ ಮೇಲೆ ಮೊಬೈಲ್ ಟವರ್ ನಿರ್ಮಿಸಲು ಗಗನ ಸಾಹಸ ನಡೆಸಿದ್ದು, ಮುಂದಿನ ತಲೆಮಾರು ತಿಂಗಳಲ್ಲಿ ಮನೆ ಮಾಡಲು ಇದು ಸಹಾಯಕ ಎನ್ನಲಾಗಿದೆ. ನೋಕಿಯಾದ 4G LTE ಸಂರಚನೆಯನ್ನು ನಾಸಾದ ಏತನಾ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಏರಿಸಲಾಗಿದೆ. ಇದರ ಮೂಲಕ ವೇಗದ ಮಾಹಿತಿ ಸಂವಹನ ಸಾಧ್ಯವಾಗುತ್ತದೆ. 2028ಕ್ಕೆ ಮಾನವನು ಚಂದ್ರವಾಸಕ್ಕೆ ಹೋಗುವರು. ಅದಕ್ಕೆ ಆರ್ಟೆಮಿಸ್ ಎಂದು ಹೆಸರು ಇಡಲಾಗಿದೆ. ಮಂಗಳ ಗ್ರಹದಲ್ಲೂ ಇದರ ಬೆನ್ನಿಗೆ ಜನವಸತಿ ನಿರ್ಮಿಸಲು ವಿಜ್ಞಾನಿಗಳು ಪ್ರಯತ್ನ ನಡೆಸಿದ್ದಾರೆ. ಮಂಗಳ ಗ್ರಹಕ್ಕೆ ಹೋಗುವಾಗ ಚಂದ್ರ ಒಂದು ಮಧ್ಯದ ನಿಲ್ದಾಣ. ಹಾಗೆಯೇ ಇಂಧನ ಕೋಟಿಯನ್ನು ಕೂಡ ತಿಂಗಳಿನಲ್ಲಿ ಮಾಡಿ ಬಾಹ್ಯಾಕಾಶ ಟೂರಿಸಂ ಬೆಳೆಸಬಹುದು. ಈ ಎಲ್ಲ ಬೆಳವಣಿಗೆಯಲ್ಲಿ ಮಾಹಿತಿ ಸಂವಹನದ ಪಾತ್ರ ಬಹಳ ಮುಖ್ಯ. ಚಂದ್ರನಲ್ಲಿ ಮೊಬೈಲ್ ಟವರ್ ರಚಿಸುವ ಮೂಲಕ ಬಾಹ್ಯಾಕಾಶ ಮಾಹಿತಿಗೆ ನೋಕಿಯಾ ಹೆದ್ದಾರಿ ಮಾಡಲಿದೆ ಎಂದು ತಿಳಿದು ಬಂದಿದೆ. ಇದು ಆರಂಭ ಮಾತ್ರ. 2-3 ವರ್ಷಗಳಲ್ಲಿ ಚಂದ್ರ ನಮ್ಮ ತಂಗುದಾಣ, ಮೊಬೈಲ್ ಮಾಹಿತಿ ಪ್ರೊವೈಡರ್ ಆಗುತ್ತಾನೆ ಎಂದು ತಿಳಿದು ಬಂದಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ನ್ಯೂಯಾರ್ಕ್. ಮಮ್ಮಿ, ಸಮ್ಮರ್ ವೆಕೇಶನ್ಸ್ ಗೆ ಈ ಸರಿ ವಾಟರ್ ಪಾರ್ಕ್ ಗೆ ಹೋಗೋಣ. ಶೋರ್ ಕಲ್ಲ, ಮಾನಸ ವಾಟರ್ ಪಾರ್ಕ್ ಗೆ ಹೋಗೋಣ. ಈಗ ಹಿರಿಯರಿಂದ ಕಿರಿಯರವರೆಗೆ ಸಿಂಗಲ್ಸ್ ಅಥವಾ ಫ್ಯಾಮಿಲಿ ಅನ್ಲಿಮಿಟೆಡ್ ವಾಟರ್ ಗೇಮ್ಸ್, ಹಾಗೆ ಸಂಜೆ ಮೇಲೆ ರೈನ್ ಡ್ಯಾನ್ಸ್ ಮತ್ತು ಮ್ಯೂಸಿಕಲ್ ಫೌಂಟೇನ್. ಕರಾವಳಿ ಕರ್ನಾಟಕದ ಬೃಹತ್ ವಾಟರ್ ಪಾರ್ಕ್ ಮಾನಸ ವಾಟರ್ ಪಾರ್ಕ್, ಪಿಳಿಕುಳ, ಮಂಗಳೂರು. ವಿಸಿಟ್ www.manasawaterpark.com.